ನಮಸ್ತೆ ಪ್ರಿಯ ವೀಕ್ಷಕರೇ, ನೀವೀಗ ಇಲ್ಲಿ ನೋಡ್ತಿರೋದು ನನ್ನ ಒಂದು ಪುಟ್ಟ ಗಾರ್ಡನ್ನಲ್ಲಿ ಈ ದಿನ ಹೂ ಬಿಟ್ಟಿರುವಂಥ ದಾಸವಾಳ. ಫುಲ್ ರೆಡ್ ದಾಸವಾಳ. ಇದು ತುಂಬ ಪೆಟಲ್ಸ್ ಇದೆ ಮತ್ತು ಇದರಲ್ಲಿ ತುಂಬ ಕೇಸರಗಳು ಕೂಡ ಒಂದು 3-4 ಕಡೆ ಇದೆ. ಇದೇನು ನನಗೆ ಅಂತ ಆಶ್ಚರ್ಯ ಅನ್ನಿಸ್ಲಿಲ್ಲ. ಗಿಡ ಇದು ಮೊದಲು ಬರೀ ಹೀಗೆ ದಪ್ಪ ಹೋಗ್ಬಿಡ್ತಿತ್ತು. ಇವತ್ತು ನೋಡಿದ್ರೆ ಇದ್ರ ಜೊತೆ ಒಂದು ಸಿಂಗಲ್ ಪೆಟಲ್ ಹೂ ಕೂಡ ಬಿಟ್ಟಿದೆ. ಒಂದೇ ಗಿಡ ಇದು, ಮತ್ತು 2-3 ಗಿಡ ಏನಲ್ಲ ನೋಡಿ. ಒಂದೇ ದೊಡ್ಡ ಪಾಟ್ನಲ್ಲಿ ಹಾಕಿರೋ ಗಿಡ ಇವತ್ತು ತುಂಬ ದಪ್ಪನೇ ದಾಸವಾಳದ ಜೊತೆ ಒಂದು ಸಿಂಗಲ್ ಪೆಟಲ್ ಇರುವಂಥ ಹೂ ಕೂಡ ಬಿಟ್ಟಿದೆ. ಒಂಥರ ನನಗೆ ಖುಷಿನೂ ಆಯಿತು, ಒಂಥರ ವಿಸ್ಮಯ ಕೂಡ ಅನ್ನಿಸ್ತು. ಹಾಗೆ ಬಹಳಷ್ಟು ಮಗ್ಗುಗಳೆಲ್ಲ ಹಿಡಿದಿದೆ. ಇರಲಿ, ಇದೊಂದು ವಿಶೇಷ ತಳಿಯ ಗಿಡ ಅಂತ ನನ್ನ ಹತ್ರ ಇರೋದಕ್ಕೆ ನಾನು ನಿಮ್ಮೊಂದಿಗೆ ಸಂತೋಷ ಹಂಚ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನನಗೆ ಒಂದಿಷ್ಟು ಲೈಕ್ಸ್ ಜಾಸ್ತಿ ಕೊಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ, ಸಿಂಗಲ್ ಪೆಟಲ್ ಹಾಗೂ ತುಂಬ ಪೆಟಲ್ಸ್ ಇರುವಂಥ ವಿಶೇಷ ಸಸ್ಯದ ಬಗ್ಗೆ ನಾನು ನಿಮಗೊಂದು ವಿಡಿಯೋ ಮಾಡಿ ತೋರಿಸಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.